ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ವಿಶೇಷ ಪ್ರಯತ್ನದಿಂದ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಕೇಂದ್ರ ರಕ್ಷಣಾ ಸಚಿವಾಲಯದಿಂದ ಮಂಜೂರಾದ T-55 ಯುದ್ಧ ಟ್ಯಾಂಕ್ ಇದೀಗ ಮಂಗಳೂರಿಗೆ ಆಗಮಿಸಿದೆ. ಪುಣೆಯ ಡಿಪೋದಿಂದ ಯುದ್ಧ ಟ್ಯಾಂಕ್ ಆಗಮಿಸಿದ್ದು ಮಂಗಳೂರು ಮಹಾನಗರ ಪಾಲಿಕೆ ಇದಕ್ಕೆ ಸಂಪೂರ್ಣ ಸಹಕಾರ ನೀಡಿದೆ. ಈ ಯುದ್ಧ ಟ್ಯಾಂಕ್ 1969 ಹಾಗೂ 1971ರ ಭಾರತ-ಪಾಕಿಸ್ತಾನ ಯುದ್ಧದಲ್ಲಿ ಭಾಗವಹಿಸಿತ್ತು ಎಂಬುದು ಮಂಗಳೂರಿಗರ ಪಾಲಿಗೆ ಹೆಮ್ಮೆಯ ವಿಷಯವಾಗಿದೆ. ಸೊ ಇದು ರಷ್ಯನ್ ಮಾಡೆಲ್ ಇರುವಂತದ್ದು T-55 ಅಂತ ಹೇಳುವಂತಹ ಮಾಡೆಲ್. ಮತ್ತೆ 100 mm ರೈಫಲ್ ಅನ್ನು ಹೊಂದಿರುವಂತಹ ಟ್ಯಾಂಕರ್ ಆಗಿದೆ. ಇದು 1960ರಿಂದ 2001ರ ತನಕ ಭಾರತೀಯ ಸೇನೆಯಲ್ಲಿ ಉಪಯೋಗ ಮಾಡಿರುವಂತಹ ಟ್ಯಾಂಕರ್ ಆಗಿದೆ. ಆಮೇಲೆ ಇದನ್ನ 1971ರ ವಾರಲ್ಲಿ ಕೂಡ ಯೂಸ್ ಮಾಡಿದ್ದಾರೆ. ಅದರ ನಂತರ ಪಾರ್ಲಿಮೆಂಟ್ ಅಟ್ಯಾಕ್ ಆಗಿತ್ತಲ್ಲ, ಅದರ ನಂತರದಲ್ಲಿ ಕೂಡ ಇದನ್ನ ಪಂಜಾಬಲ್ಲಿ ಯುಟಿಲೈಸ್ ಮಾಡಿದ್ದಾರೆ. ಆಪರೇಷನ್ ಪರಾಕ್ರಮ್ ಅಲ್ಲಿ ಇದನ್ನು ಯುಟಿಲೈಸ್ ಮಾಡಿದ್ದಾರೆ. ಇದು ಮಂಗಳೂರಲ್ಲಿ ತರುವ ಅಂದ್ರೆ ಇದನ್ನ ಮಂಗಳೂರಿಗೆ ತರುವ ಮುಖಾಂತರ ಈ ಜಿಲ್ಲೆಯ ಯುವಕರನ್ನ ಸ್ಫೂರ್ತಿಪಡಿಸುವಂಥದ್ದು, ದೇಶ ಸೇವೆಗೆ ಹೋಗ್ಲಿಕ್ಕೆ, ಆರ್ಮಿ ಸೇರ್ಲಿಕ್ಕೆ ಒಂದು ಸ್ಫೂರ್ತಿಯಾಗಲಿಕ್ಕೆ ಇದೊಂದು ಉಪಯೋಗ ಆಗ್ತದೆ ಅಂತ ಹೇಳುವಂಥದ್ದು ನಮ್ಮ ನಂಬಿಕೆ. ಇದನ್ನ ಪುಣೆಯಿಂದ ತಂದಿದ್ದಾರೆ. ಇದು ಆಪರೇಷನ್ಸ್ ಎಲ್ಲ ಪಂಜಾಬಲ್ಲಿ ಉಪಯೋಗ ಆಗಿದ್ದಂಥದ್ದು.